40 ವರ್ಷಗಳಲ್ಲಿ ಆಗದ ಕೆಲಸ ಈಗಲಾದರೂ ಆಗಲೇ ಶಿಲಾನ್ಯಾಸ ಮಾಡುವುದು ಬಿಟ್ಟು ಪಂಚಾಂಗ ಹಾಕಿ ರಂಗಮಂದಿರ ನಿರ್ಮಿಸಿ ಮಂಗಳೂರಿನ ಮರ್ಯಾದೆ ಉಳಿಸಿ ಎಂಬ ತುಳು ಹಾಡಿನೊಂದಿಗೆ ಜಿಲ್ಲೆಯಲ್ಲಿ ರಂಗಭೂಮಿ ನಿರ್ಮಾಣಕ್ಕಾಗಿ ಒತ್ತಾಯವೊಂದು ನಗರದ ಕುದ್ಮಲ್ ರಂಗರಾವ್ಪುರ ಭವನದ ಹೊರ ಆವರಣದಲ್ಲಿ ವ್ಯಕ್ತವಾಯಿತು. ಜಿಲ್ಲೆಯಲ್ಲಿ ರಂಗಭೂಮಿ ನಿರ್ಮಾಣಕ್ಕೆ ಒತ್ತಾಯ ಮತ್ತೆ ಕೇಳಿಬಂದಿದೆ. ಕಲಾವಿದರು ಒಗ್ಗಟ್ಟು ಪ್ರದರ್ಶನ ಮಾಡುವ ಮೂಲಕ ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದ ಹೊರ ಆವರಣದಲ್ಲಿ ಹಕ್ಕೊತ್ತಾಯ ಸಭೆ ನಡೆಸಿದ್ರು. ನಾಟಕ, ಸಂಗೀತ, ಯಕ್ಷಗಾನ, ನೃತ್ಯ, ರಂಗಭೂಮಿ, ಜನಪದ, ಚಿತ್ರಕಲೆ ಸೇರಿದಂತೆ ಕಲೆಯ ವಿಭಿನ್ನ ಪ್ರಕಾರಗಳ ಹಿರಿಯ ಕಿರಿಯ ಕಲಾವಿದರನ್ನ ಒಗ್ಗೂಡಿಸಿ ಜಿಲ್ಲಾ ರಂಗಮಂದಿರಕ್ಕಾಗಿ ಒತ್ತಾಯಿಸುವ ವಿನೂತನ ಕಾರ್ಯಕ್ರಮವೊಂದು ನಡೆಯಿತು. ಮಂಗಳೂರು ರಂಗಭೂಮಿ ಸಮಿತಿಯಡಿ ಕಲಾವಿದರನ್ನ ಒಗ್ಗೂಡಿಸಿ ರಂಗಭೂಮಿಯ ನಿರ್ಮಾಣಕ್ಕಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಗಮನ ಸೆಳೆಯುವ ಪ್ರಯತ್ನ ಇದಾಗಿತ್ತು. ನ್ಯಾಯವಾದಿ ಶಶಿರಾಜ್ ಕಾವೂರು ಅಧ್ಯಕ್ಷತೆಯಲ್ಲಿ ನಡೆದ ಈ ಕಲಾವಿದರ ಸಮಾವೇಶದಲ್ಲಿ ನಾಟಕ, ರಂಗಭೂಮಿ, ಯಕ್ಷಗಾನ ಕಲಾವಿದರು ಭಾಗವಹಿಸಿದ್ರು. ಭಾಸ್ಕರ್ ಬಂಗೇರ ಗಂಧಕಾಡು ಅವರ ಪಾಡ್ದನದೊಂದಿಗೆ ಸಮಾವೇಶಕ್ಕೆ ಚಾಲನೆಯನ್ನ ನೀಡಲಾಯಿತು. ಹರಿಪ್ರಸಾದ್ ಕಾರಂತ ಯಕ್ಷಗಾನ ಸ್ತುತಿಗೀತೆ ಹಾಡಿದ್ರೆ, ಇದೇ ಸಂದರ್ಭ ವೇದಿಕೆಯ ಮುಂಭಾಗ ಹಿರಿಯ ಕಲಾವಿದ ಗಣೇಶ್ ಸೋಮಯಾಚಿ ಹಾಗೂ ಮೋಹನ್ ಕುಮಾರ್ ಪೆರ್ಮತಿಯವರು ಚಿತ್ರ ಬಿಡಿಸುವ ಮೂಲಕ ಸಮಾವೇಶಕ್ಕೆ ಹುರುಪು ತಂದಿದ್ರು. ಮೈಮ್ ರಾಮದಾಸ್ ಅವರು ರಂಗಮಂದಿರ ಬೇಕೆಂಬ ಹಾಡಿನ ಮೂಲಕ ಗಮನ ಸೆಳೆದ್ರೆ, ವಿನೋದ್ ಶೆಟ್ಟಿ ಬಳಗದವರು ರಂಗಮಂದಿರಕ್ಕಾಗಿ ಜಿಲ್ಲೆಯಲ್ಲೇ ಕಳೆದ ಹಲವು ವರ್ಷಗಳಿಂದ ನಡೆದ ಶಿಲಾನ್ಯಾಸ ಕಾರ್ಯಕ್ರಮಗಳು, ಹೋರಾಟಗಳ ಬಗ್ಗೆ ಕಿರು ಪ್ರಹಸನದ ಮೂಲಕ ಬೆಳಕು ಚೆಲ್ಲಿದ್ರು. ಒಂಜೇ ಊರುದ ಜನಕುಲು ನಮನೆ ಸೇರದ ಮೂಲು ಕಲಾವಿದರೇ ಮಾತೆರೊಂಜಿ ನಮ ಮಾತೆರೆ ರಂಗಮಂದಿರ ಬೋಡೊಂದು ಪಂಕ ಒಗ್ಗಟ್ಟಾದ ಐಕ್ಯ ಬೆಂಕ ರಂಗಮಂದಿರ ಬೋಡೊಂದು ಪಂಕ ಒಗ್ಗಟ್ಟಾದ ಐಕ್ಯ ಬೆಂಕ ಮಾತೆರೊಂಜಿ ನಮ ಮಾತೆರೆ ಸೇರದ ಮೂಲು ಕಲಾವಿದರೇ ಮಾತೆರೊಂಜಿ ನಮ ಮಾತೆರೆ ಸೇರದ ನಮ ಮೂಲು ಕಲಾವಿದರೇ. ಕಲಾವಿದರಾದ ಕದ್ರಿ ನವನೀತ್ ಶೆಟ್ಟಿ, ಕಾಸರಗೋಡು ಚಿನ್ನ, ಗೋಪಾಡ್ಕರ್, ರಾಮಚಂದ್ರ ಬೈಕಂಪಾಡಿ, ಕಿಶೋರ್ ಡಿ ಶೆಟ್ಟಿ, ಸಾಹಿತಿ ಡಾಕ್ಟರ್ ದಾಮೋದರ್ ಶೆಟ್ಟಿ, ಹಿರಿಯ ವಿದ್ವಾಂಸ ಡಾಕ್ಟರ್ ಪ್ರಭಾಕರ್ ಜೋಶಿ ಮೊದಲಾದವರು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಕುಟುಂಬದ ಇಲ್ಲ ಅವಳು ಪನ್ನಾನ ಅವರು ರಂಗಮಂದಿರ ಆದೇಶದ ಆಪುಂಡು ಖಂಡಿತವಾದ ಈ ಒಂಜಿ ರಂಗಮಂದಿರ ಆಂಡು ಪನ್ನಾನ ಈಗ ಮಾತೆಲ್ಲ ಒಟ್ಟು ಸೇರೊಂದು ಈ ಒಂಜಿ ರಂಗಮಂದಿರ ಬೊರ್ಲುಡು ಉದ್ಘಾಟನೆ ಮಾಡ್ಕೊಂಡು ಜಿಲ್ಲೆ ಕೊಂಜಿ ರಂಗಮಂದಿರ ಬೋರ್ಡು ಬಂದು ಇವತ್ತು ನಮ್ಮ ಕಲಾವಿದರುಗಳು ಒಟ್ಟು ಸೇರ್ದು ಇನಿ ಕಾರಕಳಿಪುರ ಚಿತ್ರ ಹತ್ರ ಒಟ್ಟು ಸೇರ್ನ ಚಿತ್ರ ಒಂಜಿ ಸೂರು ಬೋರ್ಡು ಬಂದಿರೋ ಚಿತ್ರ ಜಾಗೆ ನಂಗೆ ಬೋರ್ಡು ದಾಂಡ ಅವ್ರು ರಂಗಮಂದಿರ ಮಾತ್ರ ನಮ್ಮದೇನೆಲ್ಲ ನಮ್ಮದೇ ಬೇಡಿಕೆ. ನಿಮಗೂ ರಂಗಮಂದಿರ ಬೇಕು, ನಮಗೂ ಬೇಕು. ಕಾರಣ ಹೇಳದೆ ಕೊಡಿ. 4 ದಶಕಗಳ ಬೇಡಿಕೆ ಈಡೇರಿಲ್ಲ. ನಿರಂತರ ಧ್ವನಿಯಾಗುವ ಅಧಿಕಾರಿ ಇನ್ನೂ ಹುಟ್ಟಿಲ್ಲ. ಎಚ್ಚರವಾಗೋಣ, ಎಲ್ಲರೂ ಒಟ್ಟಾಗಿ ಸೇರಿ ಎಚ್ಚರಿಸೋಣ. ಶಾಲೆ ಕಾಲೇಜುಗಳೇ, ಸಂಘ ಸಂಸ್ಥೆಗಳೇ ಎಲ್ಲರೂ ಸೇರೋಣ. ಚಾರಿತ್ರಿಕ, ಪೌರಾಣಿಕ, ಸಾಮಾಜಿಕ, ಆಧುನಿಕ ಒಂದು ನಾಟಕಕ್ಕೆ ಸಂಬಂಧಪಟ್ಟ ಅಂಚನೆ ಯಕ್ಷಗಾನ, ಭರತನಾಟ್ಯ, ಸಂಗೀತ, ಮ್ಯಾಜಿಕ್ ಶೋ ಇಂಚಿನ ಮಾತ್ರ ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆಯಲು ಆಯರೆ ಅನುಕೂಲ ಆಪಿಂಚಿತ್ತಿನ ಒಂದು ಭವ್ಯ ರಂಗಮಂದಿರ ಆಯ್ನಾತ್ ಬೇಗ ನಿರ್ಮಾಣ ಮಾಡಿ. ಬೇರೆ ಬೇರೆ ಕಾರಣಗಳಿಂದ ಯುರೋಪಿಯನ್ ರಂಗಭೂಮಿಯ ಸ್ವರೂಪದಲ್ಲಿ ನಾವಿದ್ದೇವೆ. ಕ್ರಾಂತಿಕಾರಿಕವಾಗಿ ಅನೇಕರು ಮಾಡಿದ್ದಾರೆ. ಆದ್ದರಿಂದ ಪರ್ಯಾಯ ರಂಗಭೂಮಿಗಳನ್ನು ಯಾರು ಮಾಡಿದ್ದಾರೆ ಅದನ್ನು ನೋಡಿ ಎಲ್ಲ ರೀತಿಯಲ್ಲಿ ಆರ್ಕೈವ್ ಸಮೇತ ಎಲ್ಲ ವ್ಯವಸ್ಥೆಗಳಿರುವ ಆಧುನಿಕ ಚಿಂತನೆಗಳಿಂದ ಒಡಗೂಡಿದ್ದಾಗಲಿ ಅಂತ ಹಾರೈಸಿ, ಇದೆಲ್ಲವನ್ನು ಆದಷ್ಟು ಸಾಂಸ್ಕೃತಿಕವಾಗಿ ನಮ್ಮ ಮಂಗಳೂರನ್ನು ಮತ್ತಷ್ಟು ಗಟ್ಟಿ ಮಾಡುವಂತ ಜವಾಬ್ದಾರಿಯನ್ನು ಮಾಡಬೇಕು. ರಂಗಮಂದಿರ ಕಟ್ಟೋದು ಮಾತ್ರ ಅಲ್ಲ, ಆ ಜವಾಬ್ದಾರಿಯನ್ನು ಕೂಡ ನಾವು ವಹಿಸಿಕೊಳ್ಬೇಕಾಗಿದೆ. ಅತ್ಯಂತ ಹೆಚ್ಚು ಯಕ್ಷಗಾನ ಪ್ರದರ್ಶನಗಳು, ನಾಟಕಗಳು, ಸಂಗೀತಗಳು, ಭರತನಾಟ್ಯಗಳು ಇಂಥದ್ದೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಜೊತೆಗೆ ಸಾಹಿತ್ಯ ಸಮ್ಮೇಳನಗಳು ಕೂಡ ಅಂತ ನಮ್ಮಂತ ಮಂಗಳೂರಲ್ಲಿ ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಉಂಟು. ನಮಗೆ ಬೇಕಾದಂಥ ವ್ಯವಸ್ಥೆಗಳಿಲ್ಲ.
ಅದಕ್ಕಾಗಿ ನಮಗೆ ಇಲ್ಲಿರತಕ್ಕಂಥ ದೊಡ್ಡ ಕೊರತೆಯೇ ಅದು. ಹಾಗಾಗಿ ಈ ಕೊರತೆಯನ್ನು ಈಡೇರಿಸುವುದಕ್ಕೆ, ನೀಗಿಸುವುದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡೋಣ. ಮುಖ್ಯ ಅತಿಥಿಯಾಗಿ ವಿಶ್ರಾಂತ ಉಪಕುಲಪತಿ ಡಾಕ್ಟರ್ ಚಿನ್ನಪ್ಪ ಗೌಡ ಅವರು ಆಗಮಿಸಿ ರಂಗಭೂಮಿ ನಿರ್ಮಾಣಕ್ಕಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಕರಾವಳಿ ಉತ್ಸವದ ಮೂಲಕ ಅಥವಾ ಸಾಹಿತ್ಯ ಸಮ್ಮೇಳನದ ಮೂಲಕ ಸಂಗ್ರಹವಾದ ಮೊತ್ತದ ಒಂದು ಭಾಗವನ್ನು ರಂಗಮ ನಿರ್ಮಾಣಕ್ಕೆ ಅಂತ ಇರಿಸಲಾಗಿದೆ ಅಂತ ಹೇಳ್ತಾ ಬಂದಿದ್ದೇವೆ ನಾವು. ಅದೇ ಕೆಲವು ಕೋಟಿ ಆಗಿದೆ, ಆದರೆ ಎಷ್ಟಿದೆ ಅದರ ಬಗ್ಗೆ ಅನೇಕ ಮಾತುಗಳದು ಬೇರೆ ಕಡೆಗೆ ಅದನ್ನು ವರ್ಗಾಯಿಸಲಾಗಿದೆ, ಅದನ್ನು ಡೈವರ್ಟ್ ಮಾಡಲಾಗಿದೆ, ಬೇರೆ ಉದ್ದೇಶಗಳಿಗೆ ಬಳಸಲಾಗಿದೆ, ಈ ಮಾತುಗಳು ಕೇಳಿ ಬರ್ತವೆ. ಇದನ್ನು ಜಿಲ್ಲಾಡಳಿತ ನಿಜವಾಗಿ ನ್ಯಾಯೋಚಿತವಾಗಿ ಅದನ್ನು ಸ್ಪಷ್ಟಪಡಿಸಬೇಕು. ಇಷ್ಟು ಸಂಗ್ರಹ ಆದದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ವೇಳೆ ಅದು ಡೈವರ್ಟ್ ಆಗಿದೆ ಅಂತಂದರೆ ಈಗ ಬೇರೆ ಮೂಲಗಳಿಂದ ಈ ರಂಗಮ ನಿರ್ಮಾಣಕ್ಕೆ ಡೈವರ್ಟ್ ಮಾಡಬೇಕಾದದ್ದು. ನಾವು ನದಿಯನ್ನೇ ಡೈವರ್ಟ್ ಮಾಡುವವರು ಈಗ ಹಣದ ಹೊಳೆಯನ್ನು ಕೂಡ ಡೈವರ್ಟ್ ಮಾಡಬಹುದು, ಅದೇನು ದೊಡ್ಡ ಸಂಗತಿ ಅಲ್ಲ ನಮಗೆ. ಹಾಗಾಗಿ ಏನಾದರೂ ಅದು ಬೇರೆ ಕಡೆಗೆ ಹೋಗಿದ್ದರೆ ಆ ವರ್ಗಾವಣೆಯಾದ ಹಣವನ್ನು ಮತ್ತೆ ಈ ರಂಗಭೂಮಿ ನಿರ್ಮಾಣ ಸಮಿತಿಗೆ ಅಥವಾ ಆ ಕೆಲಸಕ್ಕೆ ಅದನ್ನು ಜಿಲ್ಲಾಡಳಿತ ಅದನ್ನು ಸ್ಪಷ್ಟಪಡಿಸಬೇಕು ಎನ್ನುವುದು ಒಂದು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಹಕ್ಕೊತ್ತಾಯ ಸಭೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಇನ್ನು ಜಿಲ್ಲೆಯಲ್ಲಿ ರಂಗಮಂದಿರ ನಿರ್ಮಾಣಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಭರವಸೆ ನೀಡಿದ್ರು. ಕಳೆದ 1 ವರ್ಷ 8 ತಿಂಗಳಲ್ಲಿ ಒಂದು ಶಾಸಕನಾಗಿ ಆಯ್ಕೆಯಾದ ನಂತರ ನನ್ನ ಹತ್ರ ರಂಗಮಂದಿರದ ಬಗ್ಗೆ ಯಾರೂ ಉಲ್ಲೇಖ ಮಾಡಿಲ್ಲ. ರಂಗಮಂದಿರ ಆಗಬೇಕು ಅಂತ ಹೇಳೋದ ದೃಷ್ಟಿಯಲ್ಲಿ ಕಲಾವಿದರು ಯಾವುದೇ ನನ್ನ ಹತ್ರ ಬೇಡಿಕೆಯನ್ನು ತಂದು ಕೊಟ್ಟಿರಲಿಲ್ಲ. ಹತ್ತೇಳೆ ಬೇಡಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ರು ಕೂಡ ಜವಾಬ್ದಾರಿ ಯಾರ್ದು? ಜವಾಬ್ದಾರಿ ನಮ್ಮದೇ. ನಮ್ಮ ಜವಾಬ್ದಾರಿ ಜನಪ್ರತಿನಿಧಿಗಳ ಜವಾಬ್ದಾರಿ. ಅದನ್ನು ಈಡೇರಿಸಬೇಕು. ನಮ್ಮ ಜಿಲ್ಲೆಗೆ ಗೌರವ ಅದು. ಯಾವ ಇಲಾಖೆ ಅಡಿಯಲ್ಲಿ ಅದರ ಹಣಗಳು ಏನಾದರೂ ಇದೆಯೋ, ಇನ್ನು ಮುಂದೆ ಎಷ್ಟು ಹಣಗಳು ಬೇಕಾಗಬಹುದು, ಇದರ ಎಲ್ಲ ಮಾಹಿತಿಗಳನ್ನು ನನಗೆ ಮನವಿ ಕೊಟ್ಟಂತ 24 ಗಂಟೆ ಒಳಗಡೆ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿಕೊಡಿ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ರಂಗಭೂಮಿ ನಿರ್ಮಾಣಕ್ಕಾಗಿ ಹಕ್ಕೊತ್ತಾಯ ಸಭೆಯಲ್ಲಿ ನಾಟಕ, ಸಂಗೀತ, ಯಕ್ಷಗಾನ, ನೃತ್ಯ, ರಂಗಭೂಮಿ, ಜನಪದ, ಚಿತ್ರಕಲೆ ಸೇರಿದಂತೆ ಕಲೆಯ ವಿಭಿನ್ನ ಪ್ರಕಾರಗಳ ಹಿರಿಯ ಕಿರಿಯ ಕಲಾವಿದರನ್ನ ಒಗ್ಗೂಡಿಸಿ ಜಿಲ್ಲಾ ರಂಗಮಂದಿರಕ್ಕಾಗಿ ಒತ್ತಾಯಿಸುವ ವಿನೂತನ ಕಾರ್ಯಕ್ರಮವೊಂದು ನಡೆಯಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.